ವಿವೇಕಾನಂದ ಕೃಷಿ ಯಂತ್ರೋಪಕರಣಗಳ ಮೇಳ ಅಥವಾ ಕನಸಿನ ಮನೆ, ಈ ಮೇಳದಲ್ಲಿ ಒಂದು ಗಿಡ ಇದೆ. ಇಲ್ಲಿ ಜಾಕ್ ಅನಿಲ್ ಅವರ ನರ್ಸರಿಯಲ್ಲಿ ಇರತಕ್ಕಂಥ ಇಲ್ಲೊಂದು ಗಿಡ ಇದೆ. ಇದು ಮಿರಾಕಲ್ ಫ್ರೂಟ್ ಅಂತ. ಬನ್ನಿ, ಇಲ್ಲಿ ಒಂದು ಹಣ್ಣಿದೆ. ಈ ಹಣ್ಣು ಬಹಳ ಡಿಮ್ಯಾಂಡನ್ನು ಪಡೆದಿರುವಂಥ ಹಣ್ಣು. ಈ ಹಣ್ಣನ್ನು ತಿಂದರೆ ಎಂಥ ಒಂದು ನಾವು ಬೇರೆ ಏನು ತಿಂದರೂ ಕೂಡ ಸ್ವೀಟ್ ಆಗುತ್ತೆ ಅಂತ. ಸುಮಾರು 2 ಗಂಟೆಗಳ ಕಾಲ ಈ ಹಣ್ಣನ್ನು ತಿಂದರೆ ಸಂಪೂರ್ಣವಾಗಿ ಸ್ವೀಟಾಗಿ ಇರುತ್ತೆ ಅಂತ. ಇದು ಮಿರಾಕಲ್ ಫ್ರೂಟಿನ ಗಿಡಗಳು. ಚಿಕ್ಕ ಚಿಕ್ಕ ಗಿಡಗಳು ಕೂಡ ಇಲ್ಲಿ ಸೇಲ್ಗಿದ್ದಾವೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥದ್ರಲ್ಲಿ ಒಂದು ಮಿರಾಕಲ್ ಫ್ರೂಟ್ ಒಂದು 2-3 ಆಗಿವೆ. ಅದರಲ್ಲಿ ಅನಿಲ್ ಅವರು ನನಗೆ ಒಂದು ಮಿರಾಕಲ್ ಫ್ರೂಟನ್ನು ಈಗ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಮಿರಾಕಲ್ ಫ್ರೂಟನ್ನು ನಮಗೊಂದು ಕೊಟ್ಟಿದ್ದಾರೆ. ತಿಂದು ನೋಡಿ ಹೇಗೆ ಅನ್ನಿಸ್ತದೆ ಅಂತ ಹೇಳಿ ಅಂತ. ಅದಕ್ಕೆ ಈಗ ಅನಿಲ್ ಅವ್ರ ಹತ್ರ ಅನಿಲ್ ಇದ್ದಾರೆ ಇಲ್ಲಿ. ಅಂದರೆ ಅನಿಲ್ ಅವರು ಲಿಂಬೆ ಹುಳಿ ರೆಡಿ ಮಾಡಿಟ್ಟಿದ್ದಾರೆ. ಅಂದರೆ ಲಿಂಬೆ ಯಾಕೆ ಅಂತಂದರೆ ಇದು ತಿಂದ ನಂತರ ಲಿಂಬೆ ತಿಂದರೂ ಕೂಡ ಸ್ವೀಟ್ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೋಡುವ, ಇದನ್ನು ತಿಂತೀನಿ. ಇದನ್ನು ತಿಂದ ನಂತರ ಸ್ವಲ್ಪ ಹೊತ್ತು ಮೈಗೆ ಸ್ಪ್ರೆಡ್ ಮಾಡಿದೆ ಮೇಲೆ ನೋಡಿ, ಲಿಂಬೆ ರಸ ಹಾಕ್ತಿದ್ದಾರೆ. ಸತ್ಯ ಹೇಳ್ತೇನೆ, ಇದು ಜ್ಯೂಸ್ ಕುಡ್ದಂಗೆ ಆಗ್ತದೆ. ಪುನಃ ಹೇಳ್ತಾ ಇದ್ದಾರೆ ಎಲ್ಲ ಲಿಂಬೆ ಹೇಳಿಲ್ಲ. ಏನು ಫೀಲ್ ಆಗ್ತಿದೆ ನಿಮಗೆ? ಜ್ಯೂಸ್ ಕುಡ್ದಂಗೆ ಫೀಲ್ ಆಗ್ತದೆ. ಯಾಕೆಂತಂದರೆ ಸಂಪೂರ್ಣ ಲಿಂಬೆ, ಇಲ್ಲಿ ತನಕ ನಾನು ಲಿಂಬೆ ಡೈರೆಕ್ಟಾಗಿ ತಿಂದಿರಲಿಕ್ಕಿಲ್ಲ. ಇದು ಸತ್ಯ ಹೇಳ್ತೇನೆ, ಜ್ಯೂಸ್ ಕುಡ್ದಂಗೆ ಆಗ್ತದೆ. ಸೊ ಸಂಪೂರ್ಣ ಸಿಹಿ ಇದೆ. ಮಜ್ಜಿಗೆ ಕುಡಿದ್ರೆ ಪಾಯಸ ಕುಡ್ದಾಗ ಆಗ್ತದೆ. ಮಜ್ಜಿಗೆ ಕುಡಿದ್ರೆ ಪಾಯಸ ಕುಡ್ದಾ ಇದೆ. ಇದು ಆಕ್ಚುಲಿ ನಮ್ಮ ದೇಶಕ್ಕೆ ಬಂದು ತುಂಬ ವರ್ಷ ಆಯಿತು. ಅದೇ ಇಷ್ಟು ವೈಲ್ಡಾಗಿ ಜನಗಳಿಂದ ಇಂಟ್ರೆಸ್ಟ್ ಅಲ್ಲಿ ತಗೊಳ್ಳಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ. ನಮ್ಮಲ್ಲಿ ಗಿಡದಲ್ಲಿ ಈಗ ಒಂದು ಪ್ರತಿ ವರ್ಷ 1000 ಕಟ್ಟೆ ಕಾಯಿ ಆಗ್ತದೆ ಇಲ್ಲಿ. ಹಾಗಾಗಿ ದೊಡ್ಡ ಗಿಡನೇ ಡಿಸ್ಪ್ಲೇಗೆ ತಂದಿದ್ದೇವೆ. ಅದರ ಗಿಡವು ರೆಡಿ ಮಾಡಿದ್ದೇವೆ. ಆ ಗಿಡಗಳು ಇದು ಗೆಲ್ಲನ್ನೇ ಬೇರೆ ವರ್ಷದ ಕಾರಣ ಇವಾಗಲೇ ಅದು ಫ್ಲವರ್ ಬಂದಿದೆ. ಅದರಲ್ಲಿ ಫ್ಲವರ್ ಬಂದಿದೆ. ಓಕೆ, ಈ ಗಿಡಕ್ಕೆ ಎಷ್ಟು ರೇಟ್ ಎಷ್ಟು? ಅದು ಆ ಗಿಡಕ್ಕೆ ಈಗ ತೆಗೆದುಕೊಳ್ಳುವುದಾದರೆ ಆ ದೊಡ್ಡ ಗಿಡಕ್ಕೆ ಎಷ್ಟು ರೇಟ್ ಇರ್ಬೋದು? ಆ ದೊಡ್ಡ ಗಿಡದ ರೇಟಿನಲ್ಲಿ ಜನ ಆಗ ತರುವಾಗ ಅದಕ್ಕೆ 10,000 ರೂಪಾಯಿ ಕೊಟ್ಟು ತಂದು 6 ವರ್ಷ ಆದ ಗಿಡ. ಈಗ ನಾವು ಅದರ ಗಿಡಗಳು ಮಾಡಿ ಸೇಲ್ ಮಾಡುವಾಗ 250 ರೂಪಾಯಿ ಅಷ್ಟೇ. 250 ರೂಪಾಯಿ. ಈ ಗಿಡಕ್ಕೆ ಭಯಂಕರ ರೇಟ್ ಅಂತೆ. ಜಾಬೋಟಿಕಾಬಾ ಇದು ಬ್ರೆಜಿಲ್ ದೇಶದ ದ್ರಾಕ್ಷಿ ಹಣ್ಣು. ಮರದಲ್ಲಿ ಕಾಂಡಗಳಲ್ಲಿ ಆಗ್ತದೆ ನೋಡಿ. ಬನ್ನಿ, ಇಲ್ಲಿ ತೋರಿಸುವ ದ್ರಾಕ್ಷಿ. ಇಲ್ಲೊಂದು ಇದೆ ನೋಡಿ. ಇಲ್ಲಿ ದ್ರಾಕ್ಷಿ ಇದೆ ನೋಡಿ. ನೋಡಿ, ಇಲ್ಲಿ ಈಗ ನಿಮಗೆ ಕಾಣ್ತಾ ಇದೆ ದ್ರಾಕ್ಷಿ ಹಣ್ಣು. ಎಲ್ಲರೂ ಕೈ ಹಾಕ್ತಾರೆ, ನಾನು ನೆಟ್ ಹಾಕಿದ್ರು. ನೆಟ್ ಹಾಕಿದ್ದಾರೆ. ಯಾಕೆಂತಂದ್ರೆ ಕೈ ಹಾಕ್ತಾರೆ ಅಂತ. ಜೊತೆಗೆ ಕೆಳಗಡೆ ಕಾಯಿ ದ್ರಾಕ್ಷಿ, ಮರದಲ್ಲಾಗುವಂಥ ದ್ರಾಕ್ಷಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕಾಯಿ ದ್ರಾಕ್ಷಿ ಹೇಗಿದೆ ಅಂತಲೂ ನೀವು ನೋಡ್ತಾ ಇದ್ದೀರಿ. ಲಿಂಬೆಹಣ್ಣಿನ ಥರನೇ ಕಂಡು ಬರ್ತಾ ಇದೆ. ಭಾಳ ವಿಶೇಷವಾಗಿ ಇಲ್ಲಿ ಹಳಸು, ಬೇರೆ ಬೇರೆ ಗಿಡಗಳಿದ್ದಾವೆ. ಜಾಬೋಟಿಕಾಬಾ ಈ ಗಿಡಕ್ಕೆ ಎಷ್ಟು ಇರ್ಬೋದು ರೇಟ್? ಈಗ ಅದಕ್ಕೆ 22,000 ರೂಪಾಯಿ. 22,000 ರೂಪಾಯಿ. ಆದರೆ ಅದ್ರ ಗಿಡಗಳಿಗೆ ನಮ್ದು ಈ ಗಿಡಗಳು ಕಾಯಾಗಬೇಕಾದ್ರೆ ಇನ್ನು ಇದು ಜಾಬೋಟಿಕಾಬಾದ 5 ವರ್ಷ ಬೇಕು. ಕಾಯಿಗಳಿಗೆ ಇನ್ನೂ 5 ವರ್ಷ ಬೇಕು. ಇನ್ನು 5 ವರ್ಷ ಬೇಕು. ನೇರಳೆ, ಬೇರೆ ಬೇರೆ ಗಿಡಗಳು ಇಲ್ಲಿದ್ದಾವೆ. ಕೇವಲ ಜಾಕನಿಂದಲ್ಲ, ಎಲ್ಲ ಇಲ್ಲಿ ನರ್ಸರಿಗಳಲ್ಲೂ ಕೂಡ ಬಹಳ ವಿಶೇಷವಾದಂಥ ಗಿಡಗಳಿದ್ದಾವೆ. ನೀವು ಪಡ್ಕೋಬೋದು. ಈ ಒಂದು ಮಿರಾಕಲ್ ಫ್ರೂಟು ಅದನ್ನು ತಿಂದ ನಂತರ ನೆಕ್ಸ್ಟು ಸುಮಾರು 1 ಗಂಟೆಯಿಂದ 2 ಗಂಟೆ ತನಕ ನೀವು ಏನು ತಿಂದರೂ ಸ್ವೀಟಾಗಿರುತ್ತೆ ಅನ್ನುವಂಥದ್ದನ್ನು ನಮಗೆ ಸಾಬೀತುಪಡಿಸಿದ್ದಾರೆ. ಅದರ ಜೊತೆಗೆ ಲಿಂಬೆ ಹುಳಿಯ ರಸವನ್ನು ನಾನು ಕುಡಿದೆ, ಅದು ಕೂಡ ಸ್ವೀಟಾಗಿತ್ತು. ಭಾಳ ವಿಶೇಷವಾದಂಥ ಟೇಸ್ಟನ್ನು ಕೊಡ್ತು. ಮಿರಾಕಲ್ ಫ್ರೂಟ್ ತಿಂದವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಉದಯಶಂಕರ. ಸರ್, ಮಿರಾಕಲ್ ಫ್ರೂಟ್ ಬಗ್ಗೆ ಏನು ಹೇಳಕ್ಕೆ? ನಾನು ಇವರು ಜಾಕ್ ಅನಿಲ್ ಅವರ ಹತ್ರದಿಂದ ಮಿರಾಕಲ್ ಫ್ರೂಟ್ ಗಿಡ ತಗೊಂಡೋಗಿದ್ದೇನೆ ಕಳೆದ ಆಗಸ್ಟ್ನಲ್ಲಿ. ಈಗ ಇವತ್ತಿಗೆ ಸುಮಾರು 6 ತಿಂಗಳಾಗಿದೆ. ನನಗೆ ತಗೊಂಡೋದ ಗಿಡದಲ್ಲಿ ಫುಲ್ಲು ಹೂ ಬಿಟ್ಟಿದೆ, ಕಾಯಿ ಆಗ್ತಾ ಇದೆ, ಹಣ್ಣು ಆಗ್ತಾ ಇದೆ. ಮಿರಾಕಲ್ ಫ್ರೂಟ್ ಒಂದು ತಿಂದ ನಂತರ ಸ್ವಲ್ಪ ಹೊತ್ತು ಕಳೆದಾದಮೇಲೆ ಸ್ವಲ್ಪ ಹುಳಿ ಇರುವಂಥ ಯಾವುದಾದ್ರೂ ಬೇರೆ ದ್ರಾಕ್ಷಿ ತಿಂದರೆ ಅಥವಾ ಲಿಂಬೆ ಹುಳಿ ತಿಂದರೆ ತುಂಬ ಸಿಹಿ ಆಗ್ತದೆ. ಸಿಹಿ ಇರುವಂಥ ವಸ್ತುಗಳು ಇನ್ನಷ್ಟು ಸಿಹಿಯಾಗಿ ತುಂಬ ಖುಷಿ ಆಗ್ತದೆ. ಇದು ಎಲ್ಲಿಂದ ತಂದಿದ್ದು ಆಮೇಲೆ ಗೊತ್ತಾಗಿದ್ದು, ಈ ಕಾಯಿ ತಿಂದ ನಂತರ ಇದು ಇಷ್ಟು ಸಿಹಿಯಾಗಿರೋದು ಅಂತೇಳಿ. ಬರೀ ಇಷ್ಟೇ ಚಿಕ್ಕ ಗಿಡದಲ್ಲಿ ಕಾಯಿ ಆಗ್ತಾಯಿದೆ, ಫುಲ್ಲು ಹೂ ಹೋಗ್ತದೆ ಅದರಲ್ಲಿ.
ಆದರೆ ಎಲ್ಲ ಒಮ್ಮೆಗೆ ಕಾಯಿ ಆಗೋದಿಲ್ಲ. ನನಗೆ ಈಗ ಸ್ವಲ್ಪ ಮಟ್ಟಿಗೆ ಕಾಯಿ ಆಗ್ತಾ ಇದೆ, ತುಂಬ ಕೆಂಪು ಬಣ್ಣದಲ್ಲಿ ಇರ್ತದೆ. ಆ ಕಾಯಿ ತಿನ್ನುವಾಗ ಒಂಥರ ಹುಳಿ ಮಿಶ್ರಿತ ಸಿಹಿಯ ಅನುಭವ ಬಾಯಿಯಲ್ಲಿ ಆಗ್ತದೆ. ಆದರೆ ಅದರ ನಂತರ ನಾವು ಬೇರೆ ಹೆಚ್ಚು ಹುಳಿ ಇರುವಂಥ ವಸ್ತುಗಳನ್ನು ತಿಂದರೆ ನಮಗೆ ತುಂಬ ಸಿಹಿ ಅನ್ನಿಸ್ತದೆ. ಜೊತೆಯಲ್ಲಿ ಸಿಹಿ ಇರುವಂಥದ್ದು ಇನ್ನಷ್ಟು ಸಿಹಿ ಆಗ್ತದೆ. ಓಕೆ, ಇದು ಮಿರಾಕಲ್ ಫ್ರೂಟ್ನ ಬಗ್ಗೆ, ಫ್ರೂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಾವು ತೋರಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇದನ್ನು ತಿಂದವರು ಕೂಡ ಇದ್ದಾರೆ, ನಾವು ಕೂಡ ತಿಂದಿದ್ದೇವೆ. ಈ ಒಂದು ಮಿರಾಕಲ್ ಫ್ರೂಟ್ನ ಗಿಡ ಕೂಡ ಇಲ್ಲಿದೆ. ಗಿಡದ ರೇಟ್ ಕೂಡ ಅಥವಾ ಗಿಡ ಎಷ್ಟಿದೆ, ಯಾವ್ಯಾವ ಗಿಡಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ಜಾಕ್ ಅನಿಲ್ ಅವರು ಹೇಳಿದರು. ವಿವೇಕಾನಂದ ಕಾಲೇಜಿನಲ್ಲಿ ನಡೀತಿರುವಂತಹ ಕೃಷಿ ಯಂತ್ರೋಪಕರಣಗಳ ಮೇಳದಲ್ಲಿ ಈ ಗಿಡಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಇಂತಹ ಹಲವಾರು ಗಿಡಗಳು ಇಲ್ಲಿದ್ದಾವೆ. ನಿಮಗೆ ಬೇಕಾದಂತಹ ಗಿಡಗಳನ್ನು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅಂಕಿತ್ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.